ತುಳುನಾಡಿನ ಜಾನಪದ ಕ್ರೀಡೆಯಾದ ಕಂಬಳದ ಋತು ಆರಂಭಗೊಳ್ಳುತ್ತಿದೆ. ಈ ಬಾರಿ ಸಮಯ ಪಾಲನೆಗೆ ಆದ್ಯತೆ ನೀಡಲು ನಿಯಮಾವಳಿ ಸೂತ್ರ ಅನುಷ್ಠಾನಕ್ಕೆ ಜಿಲ್ಲಾ ಕಂಬಳ ಸಮಿತಿ ನಿರ್ಧರಿಸಿದೆ. ಇಲ್ಲಿಯವರೆಗೆ ಒಂದು ವಿಭಾಗದ ಕೋಣಗಳು ಕೆರೆಗೆ ಇಳಿಯಲು ಸುದೀರ್ಘ ಸಮಯ ತಗುಲುತ್ತಿತ್ತು. ಇನ್ನು ಮುಂದೆ 30 ನಿಮಿಷಗಳೊಳಗೆ ಇದನ್ನು ಮುಕ್ತಾಯಗೊಳಿಸಬೇಕು. ಕೆರೆಗೆ ಇಳಿದ ಕೋಣಗಳನ್ನು ನಿಗದಿತ ಸಮಯದ ಒಳಗೆ ಬಿಡಬೇಕು. ಗಂತಿನಲ್ಲಿ ವಿನಾಕಾರಣ ಕಾಲಹರಣ ಮಾಡುವಂತಿಲ್ಲ. ಜೂನಿಯರ್ 2 ನಿಮಿಷ ಹಾಗೂ ಸೀನಿಯರ್ಗೆ 5 ನಿಮಿಷಗಳ ಒಳಗೆ ಕರೆಗೆ ಬರದಿದ್ದಲ್ಲಿ ಇದ್ದ ಕೋಣಗಳಿಗೆ ವಾಕ್ ಓವರ್ ನೀಡಲಾಗುವುದು. ಒಬ್ಬ ಓಟಗಾರ ಒಂದು ವಿಭಾಗದಲ್ಲಿ ಒಂದು ಜೊತೆ ಕೋಣಗಳನ್ನು ಓಡಿಸಿದ್ದಲ್ಲಿ 4 ವಿಭಾಗಗಳಲ್ಲಿ ಭಾಗವಹಿಸಲು ಮಾತ್ರ ಅವಕಾಶ. ಒಂದು ವಿಭಾಗದಲ್ಲಿ ಎ ಬಿ ಅಂದರೆ ಒಂದೇ ಯಜಮಾನರ ಕೋಣಗಳನ್ನು ಓಡಿಸಿದ್ದಲ್ಲಿ 3 ವಿಭಾಗಕ್ಕೆ ಸೀಮಿತಗೊಳಿಸಲಾಗುತ್ತದೆ. ಎ ಬಿ ಸಿ 3 ಕೋಣಗಳನ್ನು ಓಡಿಸಿದ್ದಲ್ಲಿ ಮತ್ತೆ ಒಂದು ಜೊತೆ ಕೋಣ ಓಡಿಸಲು ಅವಕಾಶವಿರಲಿದೆ. ಕೋಣ ಬಿಡುವವರು ಒಂದು ವಿಭಾಗದಲ್ಲಿ ಒಂದು ಜೊತೆ ಬಿಡಬೇಕು. ಗರಿಷ್ಠ 4 ಜೊತೆ ಮಾತ್ರ ಇರುತ್ತದೆ. ಪ್ರತಿಯೊಂದು ವಿಭಾಗದ ಸ್ಪರ್ಧೆಗಳು ಮುಗಿದ 10 ನಿಮಿಷಗಳಲ್ಲಿ ಮುಂದಿನ ಸ್ಪರ್ಧೆಗೆ ಚೀಟಿ ಹಾಕಬೇಕು. ಆ ಹೊತ್ತಿನಲ್ಲೇ ಯಾವ ಹೊತ್ತಿಗೆ ಸ್ಪರ್ಧೆ ಎಂಬುದನ್ನು ತಿಳಿಸಬೇಕು. ಹಿಂದಿನ ಕಂಬಳದ ಬಹುಮಾನ ವಿಜೇತ ಜೋಡಿ ಕೋಣಕ್ಕೆ ಯಾವುದೇ ಹೆಸರಿನಲ್ಲಿ ಓಡಿಸಿದರೂ ಶೇಡಿಂಗ್ ಅಂದರೆ ಅದೇ ರೀತಿಯ ಸ್ಪರ್ಧೆ ಈ ಬಾರಿ ಸಿಗದಂತೆ ಮಾಡುವ ಕ್ರಮ ಇರುತ್ತದೆ. ಒಂದು ಕೋಣ ಹಿಂದಿನ ಕಂಬಳದ ಯಜಮಾನನ ಹೆಸರು ಇದ್ದರೆ ಶೇಡಿಂಗ್ ನೀಡಬೇಕು. ಒಂದು ಕೋಣ ಇದ್ದು ಬೇರೆಯವರ ಹೆಸರಿನಲ್ಲಿ ಓಡಿಸಿದರೆ ಶೇಡಿಂಗ್ ನೀಡುವುದಿಲ್ಲ. ಕಿರಿಯ ವಿಭಾಗದಲ್ಲಿ ಅತಿ ಹೆಚ್ಚು ಕೋಣಗಳು ಇರುವುದರಿಂದ ಈ ವ್ಯವಸ್ಥೆಗೆ ಆ್ಯಪ್ ಬಳಸಿ ಸಾಲು ನಿರ್ಣಯಿಸಲಾಗುತ್ತದೆ. ಅನುಕೂಲಕ್ಕಾಗಿ ಕರೆಗೆ ಇಳಿಯುವ ಸಂದರ್ಭ ಮಂಜೊಟ್ಟಿಯಲ್ಲೇ ಹೆಸರು ನೋಂದಣಿ ಮಾಡಿಸಬೇಕು. LED ಟೈಮರ್ ಸ್ಟಾರ್ಟಿಂಗ್ನಲ್ಲಿ ಅಳವಡಿಸಿ ಕೋಣಗಳ ಸಮಯ ಪಾಲನೆಗೆ ಸೈರನ್ ವ್ಯವಸ್ಥೆ ಜಾರಿಗೆ ಬರಲಿದೆ.